ಮುಖವನ್ನು ಬೆಳ್ಳಗೆ ಮಾಡುವಂಥ, ಅಂದವನ್ನು ಡಬಲ್ ಮಾಡುವಂಥ, ಗ್ಲಾಸ್ ಸ್ಕಿನ್ ಕೊಡುವಂಥ ರೈಸ್ ವಾಟರ್ ಟೋನರನ್ನು ಪರ್ಫೆಕ್ಟಾಗಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೀವೇನಾದರೂ ಹುಡುಕ್ತಾ ಇದ್ದರೆ ನಿಮ್ಮ ಹುಡುಕಾಟನ ಇಲ್ಲಿಗೆ ನಿಲ್ಲಿಸಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ರೈಸ್ ವಾಟರ್ ಟೋನರನ್ನು ಮನೆಯಲ್ಲೇ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ನಿಮ್ಮ ಅಂದವನ್ನು ಡಬಲ್ ಮಾಡುವಂತಹ, ನಿಮ್ಮ ಮುಖನ ಬೆಳ್ಳಗೆ ಮಾಡುವಂತಹ, ಒಂದೇ ವಾರದಲ್ಲಿ ನಿಮ್ಮ ಮುಖದಲ್ಲಿ ಎಂಥ ಕಲೆಗಳಿದ್ರು ಅದನ್ನ ಮಾಯ ಮಾಡುವಂತಹ, ಮುಖಕ್ಕೆ ಈವನ್ ಟೋನ್ ಕೊಡುವಂಥ ಅದ್ಭುತವಾಗಿರುವಂಥ ರೈಸ್ ವಾಟರ್ ಟೋನರನ್ನು ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ಸ್ ಎಲ್ರಿಗೂ. ನಿಮಗೆ ಹೊರಗಡೆಯಿಂದ ತರಬೇಕು ಅಂತಂದರೆ ಈ ರೈಸ್ ವಾಟರ್ ಟೋನರ್ ಇದೆಯಲ್ವಾ, ಅದಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಯಾಕಂತಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ರೈಸ್ ವಾಟರ್ ಟೋನರ್ ಮುಖಕ್ಕೆ ಬೆಸ್ಟ್ ಗ್ಲಾಸ್ ಸ್ಕಿನ್ ಏನು ಇರುತ್ತೆ ಅದನ್ನ ಕೊಡುತ್ತೆ. ಇವಾಗ ಅದೊಂದು ಟ್ರೆಂಡ್, ಫ್ಯಾಷನ್ ಆಗೋಗಿದೆ. ಅದರ ಬದಲಿಗೆ ಆ ಟೋನರನ್ನು ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಸುಲಭವಾಗಿ ಮಾಡ್ಬೋದು, ಮತ್ತು ಅದಕ್ಕಿಂತ ಡಬಲ್ ಎಫೆಕ್ಟ್ ಆಗಿರುವಂಥ ರಿಸಲ್ಟನ್ನು ಪಡ್ಕೋಬೋದು. ಈ ರೈಸ್ ವಾಟರ್ ಟೋನರನ್ನು ಮಾಡೋದಕ್ಕೆ ನಾನು ನೋಡಿ 1/4 ಕಪ್ಪಷ್ಟು ಬಾಸುಮತಿ ರೈಸನ್ನು ತಗೊಂಡಿದ್ದೇನೆ. ನೀವು ಜಾಸ್ಮಿನ್ ರೈಸ್ ಅಂತ ಬರುತ್ತೆ ಅಥವಾ ಬಾಸುಮತಿ ರೈಸನ್ನು ತಗೋಬೋದು. ಯಾಕಂತಂದರೆ ಇದ್ರದ್ದು ರಿಸಲ್ಟ್ ಬೆಸ್ಟ್ ಇರುತ್ತೆ. ಹಾಗಂತ ನೀವು ಊಟದ ಅಕ್ಕಿಯಲ್ಲಿ ಮಾಡಬಾರ್ದು ಅಂತ ಇಲ್ಲ, ಮಾಡ್ಬೋದು. ಬಟ್ ಇದು ಇದೆಯಲ್ಲ, ಈ ಬಾಸ್ಮತಿ ಅಥವಾ ಜಾಸ್ಮಿನ್ ರೈಸ್ ಇರುತ್ತಲ್ವ, ಅದು ತುಂಬ ಎಫೆಕ್ಟಿವ್. ಸೊ ನಿಮ್ಮಲ್ಲಿ ಯಾವುದಿದೆ ಅದು ತಗೊಳ್ಳಿ, ತೊಂದರೆ ಇಲ್ಲ. ನಾನು ನೋಡಿ 1/4 ಕಪ್ಪಷ್ಟು ತಗೊಂಡಿದ್ದೇನೆ, ಸಾಕಿಷ್ಟು. ಮೊದಲು ನಾವಿದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ. ಯಾಕಂತಂದರೆ ಇದನ್ನ 2-3 ಸರಿ ನೀರು ಹಾಕಿ ಕ್ಲೀನಾಗಿ ನಾವು ತೊಳ್ಕೊಬೇಕಾಗುತ್ತೆ. ಇದನ್ನು ತೊಳ್ಕೊಳ್ಳೋದು ತುಂಬ ಮುಖ್ಯ. ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಳ್ಳಿ. 2 ಸರಿ ತೊಳ್ಕೊಂಡ್ರೆ ಸಾಕು. ಯಾಕಂತಂದರೆ ಆ ಇಂಪ್ಯೂರಿಟಿ ಅಥವಾ ಆ ಡಸ್ಟ್ ಎಲ್ಲ ಏನಿದೆ ಅದೆಲ್ಲ ಹೋಗಬೇಕು. ನೋಡಿ, ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇವಾಗ ನಾವಿದನ್ನ ನೆನೆಸಿಡಬೇಕಾಗುತ್ತೆ. ಆದರೆ ಒಂದು ಮುಖ್ಯವಾಗಿರುವಂಥ ವಿಷಯನ ಇಲ್ಲಿ ನಾವು ಗಮನಿಸಬೇಕಾದ ಏನು ಅಂತಂದರೆ, ನಾವಿದಕ್ಕೆ ಕುದಿಸಿದ ನೀರನ್ನು, ಅಂದರೆ ಕುದಿಸಿ ತಣ್ಣಗೆ ಮಾಡಿರ್ತೀವಲ್ವ, ಬಿಸಿನೀರನ್ನು ಉಪಯೋಗ ಮಾಡಬೇಕು, ಇಲ್ಲ ಫಿಲ್ಟರ್ಡ್ ವಾಟರನ್ನೇ ಉಪಯೋಗ ಮಾಡಬೇಕು. ನಾನು ಆ್ಯಕ್ಚುಲಾಗಿ ಈ ಫಿಲ್ಟರ್ಡ್ ವಾಟರನ್ನು ಉಪಯೋಗ ಮಾಡ್ತಾ ಇದ್ದೇನೆ. ನಾವಿಷ್ಟು ರೈಸ್ ತಗೊಂಡಿದ್ದೀವೋ ಅದರ 4 ಪಟ್ಟಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ನೋಡಿ, 1/4 ಕಪ್ ತಗೊಂಡಿದ್ದೇನೆ. ನೀವು 1 ಕಪ್ ಅಥವಾ 1/4 ಕಪ್ ನೀರನ್ನು ಇದಕ್ಕೆ ಹಾಕೋಬೇಕು. ಈಗ ಕೈಯನ್ನು ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ನಾವಿದನ್ನ ಈ ಥರ ಕ್ರಷ್ ಮಾಡ್ಕೋಬೇಕು. ನೋಡಿ, ಹೀಗೆ ಫಸ್ಟ್ ನಾವು ನೆನೆಯಲಿಕ್ಕೆ ಬಿಡ್ತೀವಲ್ವ, ಅದಕ್ಕಿಂತ ಮುಂಚೆ ಒಂದ್ಸರಿ ಈ ಥರ ಮಾಡ್ಕೋಬೇಕು. ಅದಾದ ನಂತರ ಅರ್ಧ ಗಂಟೆ ನಾವಿದನ್ನ ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ನಾನಿದನ್ನ ಒಂದು ಟ್ರಾನ್ಸ್ಪರೆಂಟ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಯಾಕಂತಂದರೆ ನಿಮಗೆ ಅದರಲ್ಲಿ ನೀರಿದು ಕಲರ್ ಕ್ಲೀನಾಗಿ ಗೊತ್ತಾಗುತ್ತೆ. ಅದಕ್ಕಾಗಿ ನಮಗೆ ನೋಡಿ ಇವಾಗಲೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿರೋದು ಗೊತ್ತಾಗುತ್ತಲ್ವ. ಅದನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಟ್ಬಿಡೋಣ. ಈಗ ನಿಮಗೆ ಇನ್ನೊಂದು ಕೆಲಸ ಇದೆ. ಅದು ಏನು ಅಂತಂದರೆ 10 ನಿಮಿಷ ಆದ ನಂತರ ನೀವು ಮತ್ತೆ ಒಂದು ಸರಿ ಇದೆಯಲ್ವ, ಇದನ್ನ ಕೈಯಿಂದ ಕ್ಲೀನಾಗಿ ಈ ಥರ ಕ್ರಷ್ ಮಾಡಬೇಕು. ನೋಡಿ, ಹೀಗೆ ಇದನ್ನ ಅರ್ಧ ಗಂಟೆ ಇಡೋದಿದ್ರೆ ಒಂದು 3 ಸರಿ ನೀವು ಈ ಥರ ಮಾಡಬೇಕು. 1 ನಿಮಿಷ ಅಥವಾ 2 ನಿಮಿಷ ಈ ಥರ ಮಾಡಿದ್ರಿಂದ ಈ ರೈಸ್ ಇದು ಅಂಶಗಳು ಏನಿರುತ್ತೆ ನೋಡಿ, ಅದು ಕ್ಲೀನಾಗಿ ನೀರು ಜೊತೆ ಸೇರಿಕೊಳ್ಳುತ್ತೆ. ಹೀಗೆ ಮಾಡಿ 10 ನಿಮಿಷಕ್ಕೊಂದ್ಸರಿ ನೀವು ಈ ಥರ ಮಾಡಬೇಕು. ನೋಡಿ, ಅರ್ಧ ಗಂಟೆ ಆಗಿದೆ. ಇವಾಗ ನೀವು ನೋಡಿದರೆ ಆ ನೀರಿದು ಕಲರ್ ಇದೆಯಲ್ವ, ಚೇಂಜ್ ಆಗಿದೆ. ನೋಡಿ, ಕ್ಲೀನಾಗಿ ಗೊತ್ತಾಗುತ್ತೆ. ಈಗ ನಾವಿದನ್ನ ಸೋಸ್ಕೋಬೇಕು, ಫಿಲ್ಟರ್ ಮಾಡ್ಕೋಬೇಕು. ರೈಸ್ ಬೇಡ, ಆ ನೀರನ್ನು ಮಾತ್ರ ನೀವು ಇದಕ್ಕೆ ಹಾಕೊಳ್ಳಿ. ನೋಡಿ, ಕ್ಲೀನಾಗಿ ಆ ರೈಸ್ ವಾಟರ್ ರೆಡಿಯಾಗಿದೆ. ಈ ರೈಸನ್ನು ನೀವು ಬಿಸಾಡುವಂಥ ಅಗತ್ಯ ಇಲ್ಲ. ಇದನ್ನು ನಾವು ಅನ್ನ ಮಾಡೋದಕ್ಕೆ ಬಳಸ್ಬೋದು ಅಥವಾ ದೋಸೆ ಏನಾದರೂ ಮಾಡೋದಕ್ಕೆ ಬಳಸ್ಬೋದು. ಈಗ ನಮಗೆ ಇದಕ್ಕಿನ್ನ ಒಂದು ಕೆಲಸ ಇದೆ. ಅದು ಏನು ಅಂತಂದರೆ, ಇದನ್ನ ಇನ್ನು ಅದ್ಭುತವಾಗಿ ಮಾಡಬೇಕು, ಇದರದ್ದು ಬೆನಿಫಿಟ್ ಡಬಲ್ ಆಗಿರಬೇಕು, ಸ್ಕಿನ್ ತುಂಬ ಕ್ಲಿಯರ್ ಆಗಬೇಕು ಅಂತಂದರೆ ಇದಕ್ಕೆ 2-3 ಡ್ರಾಪ್ ಅಷ್ಟೇ ವಿಟಮಿನ್ ಇ ಆಯಿಲನ್ನು ನಾವು ಹಾಕೋಬೇಕು. ಅದೆಲ್ಲಿ ಸಿಗುತ್ತೆ ಅಂತಂದರೆ, ನಿಮಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಬರುತ್ತೆ ನೋಡಿ, ಈ ಥರ. ವಿಟಮಿನ್ ಇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಕಿನ್ಗೆ ತುಂಬ ಒಳ್ಳೆಯದು. ಈ ವಿಟಮಿನ್ ಇ ಕ್ಯಾಪ್ಸೂಲ್ದು ಪೂರ್ತಿ ಹಾಕೋದಲ್ಲ, ಇದರಿಂದ ಕೇವಲ 2 ಅಥವಾ 3 ಡ್ರಾಪ್ಸ್ ಅಷ್ಟೇ ಹಾಕಲಿ. ಇದನ್ನ ಒಂದು ಸೂಜಿಯಲ್ಲಿ ನೀವು ತೂತು ಮಾಡ್ಕೊಳ್ಳಿ. ತೂತು ಮಾಡಿಕೊಂಡು ಕೇರ್ಫುಲ್ಲಾಗಿ 2 ಡ್ರಾಪ್ ಅಷ್ಟೇ, 2 ಅಥವಾ 3 ಡ್ರಾಪ್. 1 ಡ್ರಾಪ್ ಹಾಕಿದ್ದೇನೆ, 2, 3 ಇಷ್ಟೇ. ಕ್ಲೀನಾಗಿ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದನ್ನ ಇವಾಗ ನಾವು ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು ಅಟ್ಲೀಸ್ಟ್ 4 ಗಂಟೆ ಬಿಡಬೇಕಿದ್ನ. 4 ಗಂಟೆಗಿಂತ ಜಾಸ್ತಿ ಬೇಡ. ಜಾಸ್ತಿ ಅಂದರೆ ಇದು ಒಂಚೂರು ರೈಸ್ ವಾಟರ್ ಸ್ವಲ್ಪ ಹುಳಿ ಬರೋದು ಅಂತಾರಲ್ಲ, ಆ ಥರ ಆಗಬೇಕು. ಯಾಕಂತಂದರೆ ತುಂಬ ಬೇಡ, ಕೇವಲ ಒಂದು 4 ಗಂಟೆ ಹಾಗೆಯೇ ನಾವು ರೂಮ್ ಟೆಂಪ್ರೇಚರಲ್ಲಿ ಬಿಟ್ಬಿಡಬೇಕು. 4 ಗಂಟೆ ಆದ ನಂತರ ಒಂದು ಸ್ಪ್ರೇ ಬಾಟಲನ್ನು ರೆಡಿ ಮಾಡ್ಕೊಳ್ಳಿ. 4 ಗಂಟೆ ಆಗಿದೆ, ನಮ್ಮ ರೈಸ್ ಟೋನರ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಇದನ್ನ ಈ ಸ್ಪ್ರೇ ಬಾಟಲ್ಗೆ ಹಾಕೊಳ್ತೇನೆ. ನೋಡಿ, ಇದಾದ ನಂತರ ಇದನ್ನ ಒಂದು ಸ್ಪ್ರೇ ಬಾಟಲಿಗೆ ಹಾಕೊತಾ ಇದ್ದೇನೆ. ನೋಡಿ, ಅದ್ಭುತವಾಗಿರುವಂಥ ಮನೆಯಲ್ಲೇ ಮಾಡಿರುವಂತಹ ರೈಸ್ ವಾಟರ್ ಟೋನರ್ ರೆಡಿಯಾಗಿದೆ. ನೋಡಿ,
ಸ್ಪ್ರೇ ಬಾಟಲ್ ಇಲ್ಲದಿದ್ದರೆ ನೀವೇನು ಮಾಡ್ಬೋದು ಅಂತಂದರೆ ಬೌಲಲ್ಲಿ ಹಾಕಿ ಕ್ಲೀನಾಗಿ ಮುಚ್ಚಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು. ಮನೇಲೆ ಮಾಡಿರುವಂಥ ಅದ್ಭುತವಾಗಿರುವಂಥ ಸ್ಕಿನ್ ವೈಟನಿಂಗ್ ರೈಸ್ ಟೋನರ್ ರೆಡಿಯಾಗಿದೆ. ಇದರದ್ದು ವಿಶೇಷತೆ ಏನು ಅಂತಂದರೆ ವರ್ಲ್ಡಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ ಸ್ಕಿನ್ನನ್ನು ವೈಟ್ ಮಾಡೋದು ಅಂತಂತಂದರೆ ಅದೇನು ಅಂತಂದರೆ ರೈಸ್ ವಾಟರ್ ಟೋನರ್ಗಳೇ. ಯಾಕಂತಂದರೆ ರೈಸ್ ವಾಟರ್ಲಿ ಅಂಥ ಅದ್ಭುತವಾಗಿರುವಂಥ ಅಂಶಗಳಿದೆ. ಅದರ ಜೊತೆ ನಾವು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸೋದ್ರಿಂದ ಸ್ಕಿನ್ಗೆ ಗ್ಲೋ ಕೊಡಲಿಕ್ಕೆ, ಸ್ಕಿನ್ನಲ್ಲಿ ಏನಾದರೂ ಇಂಪ್ಯೂರಿಟಿ ಇದ್ದರೆ, ಬಂಗು ಮಾರ್ಗ, ಕಲೆಗಳು, ಅನ್ಇವನ್ ಟೋನ್ ಇದ್ದರೆ ಎಲ್ಲದನ್ನು ಕ್ಲಿಯರ್ ಮಾಡಿ ನಿಮಗೆ ಗ್ಲಾಸ್ ಸ್ಕಿನ್ ಎಫೆಕ್ಟ್ ಕೊಡುತ್ತೆ. ಇದನ್ನು ಯಾವ ಥರ ನಾವು ಉಪಯೋಗ ಮಾಡೋದು ಅಂತಂದರೆ ನೀವು ಇದನ್ನ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು 1 ವಾರ ಉಪಯೋಗ ಮಾಡ್ಬೋದು. 1 ವಾರದ ನಂತರ ಮತ್ತೆ ಫ್ರೆಶ್ ಆಗಿ ಮಾಡಬೇಕು. ಯಾಕಂತಂದರೆ ನಾವು ಇದಕ್ಕೆ ಪ್ರಿಸರ್ವೇಟಿವ್ ಹಾಕಲ್ಲ. ಪ್ರಿಸರ್ವೇಟಿವ್ ಹಾಕದೇ ಇರೋದ್ರಿಂದ ಇದೇನು ಅಂತಂದರೆ 1 ವಾರದ ನಂತರ ಇದರಲ್ಲಿ ಬ್ಯಾಕ್ಟೀರಿಯಾಗಳು ಜನರೇಟ್ ಆಗಲಿಕ್ಕೆ ಶುರುವಾಗುತ್ತೆ, ಇದು ಹಾಳಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ನಿಮಗೆ ಫ್ರೆಶ್ ಆಗಿ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ 1 ವಾರಕ್ಕೊಂದ್ಸರಿ ನೀವು ಇದನ್ನ ಮಾಡಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ. 1 ವಾರದ ನಂತರ ಇದನ್ನ ಉಪಯೋಗ ಮಾಡಬಾರ್ದು. ಒಂದು ವೇಳೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿಲ್ಲದಿದ್ದರೆ 3 ಅಥವಾ 4 ದಿನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು. 4 ದಿನ ನಂತರ ನೀವು ಫ್ರೆಶ್ ಆಗಿ ಮಾಡ್ಕೊಳ್ಳೇಬೇಕು. ಉಪಯೋಗ ಮಾಡ್ಬೋದು ಅಂತಂದರೆ ಮುಖನ ತೊಳ್ಕೊಂಡಾದ ನಂತರ ರಾತ್ರಿ ಒಂದ್ಸರಿ, ಬೆಳಗ್ಗೆ ಒಂದ್ಸರಿ ನೋಡಿ ಕ್ಲೀನಾಗಿ ಈ ಥರ ಸ್ಪ್ರೇ ಮಾಡ್ಕೋಬೇಕು ಮುಖಕ್ಕೆ, ಅಥವಾ ನಾವು ಕೈಯಲ್ಲಿ ಬೇಕಾದರೂ ತಗೊಂಡು ಕ್ಲೀನಾಗಿ ನೋಡಿ ಈ ಥರ ಮಸಾಜ್ ಮಾಡಿ ಹಚ್ಚಿ ಬಿಡಬೇಕು. ಮುಖ ತೊಳೆದಾದ ನಂತರ ಮುಖನ ಒರೆಸಿ ಆದ ನಂತರ ಇದೊಂದು ಸ್ವಲ್ಪ ಡ್ರೈ ಆದ ನಂತರ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಇದು ಟೋನರ್, ಇದು ಸ್ಕಿನ್ನನ್ನು ವೈಟ್ ಮಾಡುವಂಥ ಟಾನಿಕ್ ಇದ್ದಾಗೆ ಸ್ಕಿನ್ನಿಗೆ, ಆಯಿತಾ. ಮಾಯ್ಶ್ಚರೈಸರ್ ಅದರ ಮೇಲಿಂದ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಕು. ಬೆಳಗೊಂದ್ಸರಿ, ರಾತ್ರಿ ಒಂದ್ಸರಿ ಮಾಡಿ ಒಂದು 3 ರಿಂದ 4 ದಿನದೊಳಗಡೆ ನಿಮಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ. ನೀವು ಮುಖನ ತೊಳ್ಕೊಳ್ಳಿಕ್ಕಿಲ್ಲ, ಇದನ್ನ ಸ್ಪ್ರೇ ಮಾಡಿ ಈ ಥರ ಹಚ್ಚಿಬಿಟ್ಟು ಮಾಯ್ಶ್ಚರ್ ಹಚ್ಚಿಬಿಟ್ಟು ಬಿಡುವಂಥದ್ದು, ಆಯಿತಾ. ಖಾಲಿ ಒಂದು 4 ರಿಂದ 5 ದಿನದೊಳಗಡೆ ನಿಮಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡಿದರೆ ಗ್ಲಾಸ್ ಸ್ಕಿನ್ ಪಕ್ಕ, ಅಷ್ಟು ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಆಯಿಲ್ ಸ್ಕಿನ್ ಅವರಿಗೂ ಆಗುತ್ತೆ, ಎಲ್ಲ ಥರದ ಕಾಂಬಿನೇಷನ್ ಸ್ಕಿನ್ ಅವರಿಗೂ ಕೂಡ ಇದು ಆಗುತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ತುಂಬ ಆಯಿಲಿ ಸ್ಕಿನ್ ಅಂತಂದರೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ಆಯಿಲ್ ಇರುತ್ತಲ್ವ, ಅದನ್ನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಯಾರು ಬೇಕಾದರೂ ಅಷ್ಟೇ, ನೀವು ಮಾಡೋದಿದ್ರು 2 ರಿಂದ 3 ಡ್ರಾಪ್ ಸಾಕು. ಒಂದು ವೇಳೆ ಕಮ್ಮಿ ಮಾಡೋದಿದ್ರೆ ಒಂದೇ 1 ಡ್ರಾಪ್ ಸಾಕು. ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ 2 ರಿಂದ 3 ಡ್ರಾಪ್ ಸಾಕು. ಏನಾದರೂ ಹಚ್ಕೊಳ್ಳೋಕ್ಕಿಂತ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಗೆ ಇದೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ. ನಮಗೆ ರೆಡಿಯಾಗಿ ಏನಾದರೂ ಬೇಕು ರೈಸ್ ವಾಟರ್ ಟೋನರ್, ಮಾಯ್ಶ್ಚರೈಸರ್ ಅಂತಂದರೆ ಒಳ್ಳೆಯ ಮಾಯ್ಶ್ಚರೈಸರ್ ಮತ್ತು ರೈಸ್ ವಾಟರ್ ಟೋನರ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದನ್ನು ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ, ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಅಂದರೆ ಮೈಲ್ಡ್ ಆಗಿರುವಂಥ ಸ್ಕಿನ್ ಫ್ರೆಂಡ್ಲಿ ಅಂದರೆ ನಿಮಗೆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ, ಬಟ್ ತೊಂದರೆ ಇಲ್ಲ, ಯೂಸ್ ಮಾಡ್ಬೋದು. ಎಲ್ಲ ಇದು ಪ್ರಾಡಕ್ಟ್ಗಳಲ್ಲೂ ಇರುತ್ತೆ. ನೀವು ಅದನ್ನ ಎಷ್ಟು ದಿನ ಬೇಕಾದರೂ ಇಡ್ಬೋದು. ಮನೇಲಿ ಮಾಡ್ಕೋಬೇಕನ್ನೋರು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಇದು ಸಿಂಪಲ್, ಸೇಫ್ ಮತ್ತು ಬೆಸ್ಟ್ ಮೆಥಡ್. ಈ ವಿಡಿಯೋ ಇಷ್ಟಕ್ಕೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.